ಮುಂಬೈ ಮಹಾನಗರದಲ್ಲಿ ಭಯೋತ್ಪಾದಕ ದಾಳಿಯನ್ನು ನಡೆಸುವುದಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಬೆದರಿಕೆ ಮೇಲ್ ಸಂದೇಶ ಬಂದಿದೆ. ಈ ಮೇಲ್ ಕಳಿಸಿದಾತ ತನ್ನ ಹೆಸರನ್ನ ಹೇಳಿಕೊಂಡಿಲ್ಲ, ಆದರೆ ತಾನು ತಾಲಿಬಾನ್ ಉಗ್ರ ಎಂದು ಹೇಳಿಕೊಂಡಿದ್ದಾನೆ. ತಮಗೆ ಬಂದ ಇಮೇಲ್ ಸಂದೇಶವನ್ನ ರಾಷ್ಟ್ರೀಯ ತನಿಖಾ ದಳ ಪೊಲೀಸರ ಗಮನಕ್ಕೆ ತಂದಿದೆ. ಅದರ ಬೆನ್ನಲ್ಲೇ ಮುಂಬೈ ಸೇರಿ ಮಹಾರಾಷ್ಟ್ರದ ಹಲವು ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರು ಸೇರಿ ದೇಶದ ಎಲ್ಲಾ ಮಹಾನಗರದಲ್ಲೂ ಪೊಲೀಸ್ ಕಣ್ಗಾವಲು ಇಡಲಾಗಿದೆ. ಬೆದರಿಕೆ ಸಂದೇಶ ಕಳಿಸಿದವ ಹೆಚ್ಚೇನು ಹೇಳಿಕೊಂಡಿಲ್ಲ. ತಾನೊಬ್ಬ ತಾಲಿಬಾನಿ ಸದಸ್ಯ ಎಂದು ಉಲ್ಲೇಖಿಸಿದ್ದು, ಅಫಘಾನಿಸ್ತಾನ ನಾಯಕ ಸದ್ಯದ ಆಂತರಿಕ ಸಚಿವ ಸಿರಾಜುದ್ದೀನ್ ಹಕ್ಕಾನಿ ಆದೇಶದ ಮೇರೆಗೆ ಮುಂಬೈಯಲ್ಲಿ ದಾಳಿಯನ್ನು ನಡೆಸಲು ಯೋಜಿಸಿದ್ದಾಗಿ ಹೇಳಿಕೊಂಡಿದ್ದಾನೆ. ಹೀಗೆ ಬೆದರಿಕೆ ಸಂದೇಶ ಕಳಿಸಿದವನ ಮೂಲ ಪತ್ತೆಗಾಗಿ ಮುಂಬೈ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ಜಂಟಿಯಾಗಿ ತನಿಖೆಯನ್ನ ಪ್ರಾರಂಭ ಮಾಡಿವೆ. ಮುಂಬೈ ಪೊಲೀಸರಿಗೆ 2022ರ ಅಕ್ಟೋಬರ್ನಲ್ಲಿ ಇಂತಹದ್ದೇ ಒಂದು ಬೆದರಿಕೆ ಕರೆ ಬಂದಿತ್ತು. ಈಗ ತಾಲಿಬಾನ್ ಉಗ್ರ ತಾನು ಎಂದು ಹೇಳಿಕೊಂಡವನೊಬ್ಬ ದಾಳಿ ಬೆದರಿಕೆ ಹಾಕಿದ್ದಾನೆ.